ಜಿಲ್ಲಾ ಗೃಹ ರಕ್ಷಕ ದಳದ ಸಿಬ್ಬಂದಿಲು ಕೊರೋನಾ ಜಾಗೃತಿದ ಸೇವೆಡ್ ಉಳ್ಳಾಲ ಸೋಮೇಶ್ವರ ಸೇರ್ನಂಚ ಎನ್ಮ ಕಡಲ ಕಿನಾರೆ ಪರಿಸರಡ್ ಸೇವೆ ಸಂದ ಒಂದುಲ್ಲೇರು. ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಸೋಮವಾರ ಕಾಂಡೆ ಸೋಮೇಶ್ವರ ಉಳ್ಳಾಲ ಬೀಚ್ಲೆಗೆ ಭೇಟಿ ಕೊಡ್ದು ತಂಕ್ಲ ಗೃಹ ರಕ್ಷಕ ದಳದ ಸಿಬ್ಬಂದಿಲೇಡ ಪರಿಸ್ಥಿತಿದ ಅವಲೋಕನ ನಡಪಾಯರು. ಸಾಯಂಕಾಲನೂ ಬರೋಲ್ಲ, ಇನ್ನೇನು ಇಲ್ಲ, ಇನ್ನೇನು ಬಂದಿಲ್ಲ ಅಲ್ಲಲ್ಲ. ಸಂಡೇ ಸಾಟರ್ಡೆ ಮೊನ್ನೆ ಈಗೆಲ್ಲ ಹೋಗ್ತಾರೆ, ಹೋಗುದಿಲ್ಲ. ಯಾರನ್ನು ಒಳಗೆ ಜನ ಸೇರೋದಾಗಿ ನಮಗೀಗ ನೀರಿಗೆ ಹೋಗೋದಕ್ಕಿಂತ ಜಾಸ್ತಿ ಹೆಚ್ಚು ಜನ ಸೇರಬಾರ್ದು. ಬೀಚ್ಲೆಗೆ ಜನ ಬರೋದಿಜ್ಜೇರು ಬರ್ಪುಣಕ್ಲೆಲ್ಲ ತಂಕುಲು ತಡೆತದು ಪಿರ ಕಡಪುಡುವ ಪಂಡದು ಬೀಚ್ ಕಾವಲುಡುಪುನ ಗೃಹ ರಕ್ಷಕರು ಪೊಸಕುರಲ್ಗೆ ಮಾಹಿತಿ ಕೊರಿಯರು. ಹೇಗಿದೆ ಜನಸಂಖ್ಯೆ ಬರ್ತಾರ? ಕಡಿಮೆ ಇದು 3 ದಿವಸದಿಂದ ಜನಸಂಖ್ಯೆ ಕಡಿಮೆ. ಇನ್ನೇ ಯಾರು ಇರಲಿಲ್ಲ, ಇವತ್ತು ಯಾರು ಬರಲಿಲ್ಲ, ಇಲ್ಲಿವರೆಗೂ ಬರಲಿಲ್ಲ. ಸಂಜೆ ಹೊತ್ತಿಗೆ ಇಲ್ಲಿ ಸಂಜೆ ಹೊತ್ತಿಗೆ ಕಡಿಮೆ. ಬಂದವರನ್ನು ಹಿಂದೆ ಕಳಿಸಿದ್ರೆ ಅಥವಾ ಬರಲಿಲ್ಲ? ಬರಲಿಲ್ಲ, ಬಂದವರನ್ನು ಒಬ್ಬೊಬ್ರು ಬರ್ತಾರೆ, ಅವರನ್ನು ಹಿಂದೆ ಕಳಿಸ್ತಾರೆ. ದೇಶದಾದ್ಯಂತ ಕೊರೋನಾ ವೈರಸ್ನ ಜಾಗೃತಿ ಮೂಡಿಸುವಲ್ಲಿ ನಮ್ಮ ಗೃಹ ರಕ್ಷಕ ದಳಕ್ಕೆ DC ಅವರ ಆದೇಶದ ಮೇರೆಗೆ ನಾವು ಈ ಬೀಚ್ಗಳಲ್ಲಿ ಮೂರಾಗಿ ಡ್ಯೂಟಿ ಮಾಡ್ತಾ ಇದ್ದೇವೆ. ಅತಿ ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಬೀಚಿಗೆ ಯಾರು ಬರೋದಾಗಿ ನಾವು ಮುತುವರ್ಜಿಯಿಂದ ಒಳ್ಳೆ ರೀತಿ ಡ್ಯೂಟಿ ಮಾಡ್ತಿದ್ದೇವೆ. ಪಬ್ಲಿಕ್ ಜನರು ಯಾರು ಅವಕಾಶ ಇಲ್ಲದಾಗಿ ನಾವು ಮುಂಜಾಗ್ರತವಾಗಿ ಅದನ್ನು ಇದು ಮಾಡಿ ನಾವು ರಕ್ಷಣೆ ಮಾಡಲಿಕ್ಕೆ ನಾವು ಇಲ್ಲಿ DC ಆದೇಶ ಕೊಟ್ಟಿದ್ದಾರೆ. ಆದುದರಿಂದ ನಾವು ಅದಕ್ಕೆ ಮುಂಜಾಗ್ರತೆಯಾಗಿ ಎಚ್ಚರವಾಗಿದ್ದು ಜನರನ್ನು ಯಾರು ಬರದಾಗಿ ನೋಡಿಕೊಳ್ತಿದ್ದೇವೆ. ನಿನ್ನೆ ಆದಿತ್ಯವಾರ ಸಂಜೆ ಜನ ಇದ್ರು? ಇನ್ನಿಲ್ಲ, ನಿನ್ನೆ ಯಾರು ಇರಲಿಲ್ಲ ಇಲ್ಲಿ. ಸೋಮೇಶ್ವರ ಉಳ್ಳಾಲ ಪಣಂಬೂರು ಸಸಿ ಹಿತ್ಲು ಸೇರಿನಂಚ ಒಟ್ಟು ಎನ್ಮ ಬೀಚಿಲೆಡು 14 ಜನ ಗೃಹ ರಕ್ಷಕ ದಳದ ಸಿಬ್ಬಂದಿಲು ಕಾವಲು ಕೆಲಸ ಮಲ್ತೊಂದುಲ್ಲೇರು ಪಂಡದು ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಈ ಪೊರ್ತು ಪೊಸಕುರಲ್ಗೆ ಮಾಹಿತಿ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ರಮಣೀಯವಾದಂತಹ ಬೀಚ್ಗಳಿದೆ. ಸಾಮಾನ್ಯವಾಗಿ ಪ್ರವಾಸಿಗರು ಬೀಚ್ಗಳಿಗೆ ಹೆಚ್ಚು ಭೇಟಿ ನೀಡ್ತಾರೆ. ನಾವು ನಮ್ಮ ಹೋಮ್ ಗಾರ್ಡ್ಸ್ಗಳನ್ನು ಬೀಚ್ಗಳಲ್ಲಿ ಸಾಮಾನ್ಯವಾಗಿ ಇಲ್ಲಿಗೆ ಬರುವಂತಹ ಏನು ಟೂರಿಸ್ಟ್ಗಳಿದ್ದಾರೆ ಅವರು ಬೀಚ್ಗಳಿಗೆ ಹೋಗಿ ಏನಾದರೂ ಅಪಾಯಕ್ಕೆ ಸಿಲುಕಬಾರ್ದು ಅಂತ ಉದ್ದೇಶದಿಂದ. ಆದರೆ ಈಗ ಒಂದು ಹೊಸದಾದ ಸಮಸ್ಯೆ ಕೊರೋನಾದಿಂದಾಗಿ ಹೆಚ್ಚು ಜನರು ಪೇಟೆಯನ್ನು ಬಿಟ್ಟು ಈ ಬೀಚ್ಗಳಿಗೆ ಬರುವಾಗ ಜಿಲ್ಲಾಧಿಕಾರಿಯವರ ಆದೇಶದಂತೆ ಏನು ಸೋಷಿಯಲ್ ಗ್ಯಾದರಿಂಗ್ ಜಾಸ್ತಿ ಆಗಬಾರ್ದು, ಒಬ್ಬರಿಂದ ಒಬ್ಬರಿಗೆ ಹರಡಬಾರ್ದು ಅನ್ನೋ ಉದ್ದೇಶದಿಂದ ಈ ಬೀಚ್ಗಳಿಗೆ ಬರುವಂಥ ಪ್ರವಾಸಿಗರ ಮೇಲೆ ನಿರ್ಬಂಧ ಇರುವ ದೃಷ್ಟಿಯಿಂದ ನಾವು ಇಲ್ಲಿ ಹೋಮ್ ಗಾರ್ಡ್ಗಳನ್ನು ನಿಯೋಜನೆ ಮಾಡಿದ್ದೇವೆ. ಹೆಚ್ಚು ಜನರು ಒಟ್ಟು ಸೇರದಂತೆ ಹಾಗೆ ರೋಗ ಹರಡದಂತೆ ನಾವು ಒಂದು ಜಿಲ್ಲಾಧಿಕಾರಿಯವರ ಆದೇಶವಿದೆ ಅಥವಾ ರಾಜ್ಯ ಸರ್ಕಾರದ ಆದೇಶ ಇದೆ, ಕೇಂದ್ರ ಸರ್ಕಾರ ಆದೇಶ ಇದೆ, ಜನರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಾರ್ದು ಎನ್ನುವ ಉದ್ದೇಶದಿಂದ ನಾವಿಲ್ಲಿ ಹೋಮ್ ಗಾರ್ಡ್ಗಳನ್ನು ನಿಯೋಜನೆ ಮಾಡಿದ್ದೇವೆ. ಬರುವಂಥ ಪ್ರವಾಸಿಗರು ಒಟ್ಟು ಸೇರದಂತೆ ಅವರಿಗೆ ಇದರಿಂದ ರೋಗ ಹರಡುವುದರ ಬಗ್ಗೆ ಜಾಗೃತಿ ನೀಡಿಸಿ ಅವರವರ ಯಾವುದೇ ಸೋಂಕು ರೋಗ ಹರಗದಂತೆ ತರಡಲಿಕ್ಕೆ ಅವರನ್ನು ಮನವೊಲಿಸಿ ಅವರನ್ನು ಹಿಂದಕ್ಕೆ ಕಳಿಸುವಂಥ ಕೆಲಸ ನಮ್ಮ ಹೋಮ್ ಗಾರ್ಡ್ಗಳು ಬೀಚ್ಗಳಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ನಾವು ಸೋಮೇಶ್ವರ ಬೀಚ್ನಲ್ಲಿದ್ದೇವೆ. ಹಾಗೆ ಎಲ್ಲ ಉಳ್ಳಾಳ ಬೀಚ್ ಇರ್ಬೋದು, ಸಸಿ ಹಿತ್ಲು, ತಣ್ಣೀರು ಬಾವಿ, ಈಗ ಸುಮಾರು ಬೀಚ್ಗಳಿದೆ. ಎಲ್ಲ ಬೀಚ್ಗಳಲ್ಲಿ ಇಬ್ಬರು ಗೃಹ ರಕ್ಷಕರನ್ನು ಹಾಕಿದ್ದೇವೆ. ಅವರ ಪ್ರಾಥಮಿಕ ಉದ್ದೇಶ ಇಷ್ಟೇ, ಬಂದಂತಹ ಪ್ರವಾಸಿಗರು ಒಟ್ಟು ಸೇರದಂತೆ, ಒಬ್ಬರಿಂದ ಒಬ್ಬರಿಗೆ ರೋಗ ಹರಡದಂತೆ ಅವರು ಒಂದು ಆ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ. ನಿನ್ನೆ ದಿವಸ ಜನತಾ ಕರ್ಫ್ಯೂ ಇದ್ದ ಕಾರಣ ಯಾರೂ ಬಂದಿಲ್ಲ. ಸಾಮಾನ್ಯವಾಗಿ ವೀಕೆಂಡ್ಸ್ಗಳಲ್ಲಿ ಶನಿವಾರ ಭಾನುವಾರಗಳಲ್ಲಿ ಹೆಚ್ಚು ಜನ ಬರ್ತಾರೆ. ಇವತ್ತು ಸಹ ಯಾವುದೇ ಪ್ರವಾಸಿಗರು ಬಂದಿಲ್ಲ ಅನ್ನೋದು ಭಾಳ ಸಂತಸಕಾರಿ ವಿಚಾರ. ಇನ್ನಷ್ಟು 31ರವರೆಗೆ ಆದಷ್ಟು ಮನೆಯೊಳಗೆ ಎಲ್ಲರೂ ಇರಿ, ರೋಗ ಹರಡದಂತೆ ನಾವು ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸೋಣ. ಕೊರೋನಾದ ವಿರುದ್ಧ ಏನು ಸಮರ ಸಾರಿದ್ದೇವೆ ಅದರಲ್ಲಿ ಗೆದ್ದು ಅದನ್ನು ಜಯಿಸೋಣ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ.